ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವತಿರ್ದು ಉಪ್ಪಿನಂಗಡಿ ಗೃಹ ರಕ್ಷಕ ದಳದ ಘಟಕಕ ವಿಪತ್ತು ನಿರ್ವಹಣದ ತಂಡಗ ಐನು ಲೈಫ್ ಜಾಕೆಟ್ ಬಕ ಐನು ಗಂಬೂಟು ಸ್ಟ್ರೆಚ್ಚರ್ ಟಾರ್ಚ್ ಲೈಟ್ ಎಂಚಿತಿ ವಿಪತ್ತು ನಿರ್ವಹಣಾ ಸಾಮಗ್ರಿಲೇನು ಇಂಚಗ ವಿತರಣೆ ಮಾಡ್ತೇರು. ಮರಿಯಲದ ಬೊಳ್ಳ ಗುಡ್ಡೆ ಜರಿತದಂಚಿನ ಪ್ರಾಕೃತಿಕ ವಿಕೋಪದ ಸಂದರ್ಭಡು ಜಿಲ್ಲೆಡೊರ್ಮೆ ಕಾರ್ಯನಿರ್ವಹಿಸವನ ಜಿಲ್ಲಾ ಗೃಹ ರಕ್ಷಕ ದಳದ ವಿಪತ್ತು ನಿರ್ವಹಣಾ ತಂಡಕ್ಕೆ ಜಿಲ್ಲಾಧಿಕಾರಿಗಳು 2020 ಸಾಲದ 5 ಲೈಫ್ ಜಾಕೆಟ್ 5 ಗಂಬೂಟು 10 ಟಾರ್ಚ್ ಲೈಟ್ 15 ಕೊಟ್ಟು 3 ಗಾಳಿ ದಿಂಜವನ ಮಿಷಿನ್ 8 ಸ್ಟ್ರೆಚರ್ 1 ವಾಟರ್ ಪಂಪ್ ರೋಪದ ಬಂಡಲ್ಲು ಗಾಳಿ ಬೋಟಲೇನು ಒದಗಾದೇರು. ಇಂದು ನೈಸರ್ಗಿಕ ವಿಪತ್ತದ ಸಂದರ್ಭಡು ಗೃಹ ರಕ್ಷಕರು ಸಮಾಜದ ಆಸ್ತಿಪಾಸ್ತಿ ರಕ್ಷಣೆ ಮನ್ಪುಣವಲು ಈ ಪರಿಕರಲು ದಿಂಜ ಅಗತ್ಯ ಪಂಡದು ಪರಿಕರಲೇನು ವಿತರಣೆ ಮತದ ಪಾತೆರ್ನ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ತೆರಿಪಾಯರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳಕ್ಕೆ ಈ ಬಾರಿ ವಿಪತ್ತು ನಿರ್ವಹಣಾ ತಂಡಕ್ಕೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾಧಿಕಾರಿಯವರು ಬಹಳಷ್ಟು ಪರಿಕರಗಳನ್ನು ನಮ್ಮ ವಿಪತ್ತು ನಿರ್ವಹಣಾ ತಂಡಕ್ಕೆ ನೀಡಿದ್ದಾರೆ. 30 ಲೈಫ್ ಜಾಕೆಟ್, 3 ಸ್ಟ್ರೆಚ್ಚರ್ಗಳು, 50 ಗಂಬೂಟ್ಗಳು, ಮತ್ತು ರೋಪ್ಗಳು, ಸರ್ಚ್ ಲೈಟ್ಗಳು, ಶವೆಲ್ಗಳು, ಹಾಗೆ ಎಲ್ಲ ಪರಿಕರಗಳನ್ನು ನಮ್ಮ ಗೃಹ ರಕ್ಷಕರಿಗೆ ಸಮಾಜದ ಆಸ್ತಿಪಾಸ್ತಿ ರಕ್ಷಿಸುವಾಗ ಅವರನ್ನು ರಕ್ಷಣೆ ಮಾಡಬೇಕು, ಜನರ ಆಸ್ತಿಪಾಸ್ತಿ ರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕೋರಿಕೆ ಮೇರೆಗೆ ಬಹಳಷ್ಟು ಪರಿಕರಗಳನ್ನು ನೀಡಿದ್ದಾರೆ. ಜಿಲ್ಲಾಡಳಿತಕ್ಕೆ ಗೃಹ ರಕ್ಷಕ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತು ನಾವು ಈ ಪರಿಕರಗಳನ್ನು ಉಪ್ಪಿನಂಗಡಿಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರಿಗೆ ಈ ಪರಿಕರಗಳನ್ನು ನಾವು ಹಸ್ತಾಂತರಿಸಿದ್ದೇವೆ. ನಮಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷ ಉಪ್ಪಿನಂಗಡಿಯಲ್ಲಿ ಬಹಳಷ್ಟು ನೆರೆ ಬಂದು ಬಹಳಷ್ಟು ತೊಂದರೆಗಳಾಗಿತ್ತು. ಈ ಸಂದರ್ಭಗಳಲ್ಲಿ ಜನರನ್ನು ರಕ್ಷಿಸಲಿಕ್ಕೆ, ಜನರನ್ನು ಸ್ಥಳಾಂತರಿಸಲಿಕ್ಕೆ ಅವರಿಗೆ ಬೋಟಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಸ್ಟ್ರೆಚರ್ಗಳು, ಲೈಫ್ ಬಾಯ್ಗಳು, ಲೈಫ್ ಜಾಕೆಟ್ಗಳು, ಸರ್ಚ್ ಲೈಟ್ಗಳು ಎಲ್ಲ ಪರಿಕರಗಳನ್ನು ಜಿಲ್ಲಾಡಳಿತದ ಪರವಾಗಿ ನಾವು ಇವತ್ತು ಹಸ್ತಾಂತರಿಸಿದ್ದೇವೆ. ಈ ಪರಿಕರಗಳನ್ನು ಸೂಕ್ತ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಬಳಸಿಕೊಂಡು ಸಮಾಜದ ಆಸ್ತಿಪಾಸ್ತಿಯನ್ನು ರಕ್ಷಿಸಿ ಅಂತೇಳಿ ನಾನು ನಮ್ಮ ಗೃಹ ರಕ್ಷಕರಿಗೆ ತಿಳಿಸ್ತಾ ಇದ್ದೇನೆ. ಉಪ್ಪಿನಂಗಡಿ ಘಟಕದ ಘಟಕಾಧಿಕಾರಿ ದಿನೇಶ್ ಪರಿಕರಗಳನ್ನು ಪಡೆಯೊಂದು ಜಿಲ್ಲಾ ಗೃಹ ರಕ್ಷಕ ದಳದ ಇಲಾಖೆಗೆ ಅಭಿನಂದನೆ ಸಂದಾಯರು. ಅಪಾರ ಆಸ್ತಿ ನಷ್ಟ ಉಂಟಾಗ್ತದೆ. ಆಗ ನಾವು ಜನಗಳನ್ನು ಸಾಗಿಸಲಿಕ್ಕೆ ಜಿಲ್ಲಾಡಳಿತ ಈಗಾಗಲೇ ಒಂದು ಬೋಟಲ್ಲಿ ನಿಯೋಜಿಸಿದೆ. ಹಾಗೆ ನಮ್ಮ 3 ಜನ ಗೃಹ ರಕ್ಷಕರು ಅಲ್ಲಿ ಕರ್ತವ್ಯದಲ್ಲಿ ಇರ್ತೇವೆ ಪ್ರತಿದಿನವೂ ಜೂನ್ನಿಂದ ಸೆಪ್ಟೆಂಬರ್ವರೆಗೆ. ಹಾಗೆ ಪ್ರಸ್ತುತ ವರ್ಷದಲ್ಲಿ ಕೂಡ ಜಿಲ್ಲಾ ಸಮಾದೇಷ್ಟರು ಹಾಗೂ ಉಪ ಸಮಾದೇಷ್ಟರು ನಮ್ಮ ಕೋರಿಕೆಯನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ ಕಾರಣ ಇವತ್ತು ನಮ್ಮ ಘಟಕಕ್ಕೆ ಲೈಫ್ ಜಾಕೆಟ್, ಲೈಫ್ ಬಾಯ್, ಗಂಬೂಟು, ಸ್ಟ್ರೆಚ್ಚರ್ ಎಲ್ಲ ವಿತರಿಸಿದ್ದಾರೆ. ಇದನ್ನು ನಾವು ಸೂಕ್ತ ರೀತಿಯಲ್ಲಿ ಸಾರ್ವಜನಿಕರ ರಕ್ಷಣೆಗೆ ಉಪಯೋಗಿಸ್ತೇವೆ. ಜಿಲ್ಲಾ ಗೃಹ ರಕ್ಷಕ ದಳದ ಉಪ ಸಮಾದೇಷ್ಟರು ರಮೇಶ್, ಗೃಹ ರಕ್ಷಕರು ವಸಂತ್, ಜನಾರ್ದನ್ ಆಚಾರ್ಯ ಈ ಹೊರತು ಒಟ್ಟಿಗೆ ಇದ್ದೇರು.